ಮಂಗಳೂರಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವ ಎಸ್ಸಿಎಸ್ ಆಸ್ಪತ್ರೆಯು ಇದೀಗ ಮತ್ತಷ್ಟು ಸುಸಜ್ಜಿತಗೊಂಡಿದೆ. ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಡಯಾಗ್ನೋಸ್ಟಿಕ್ ಮತ್ತು ಇಂಟರ್ವೆನ್ಷನಲ್ ರೇಡಿಯಾಲಜಿಯ ನೂತನ ವಿಭಾಗ ಉದ್ಘಾಟನೆಗೊಂಡಿದೆ. ಕಳೆದ 33 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡು ಜನಮನ್ನಣೆಯನ್ನ ಪಡೆದುಕೊಂಡಿರುವ ಮಂಗಳೂರಿನ ಎಸ್ಸಿಎಸ್ ಹಾಸ್ಪಿಟಲ್ ಇದೀಗ ಮತ್ತಷ್ಟು ಸುಸಜ್ಜಿತ ವಿಭಾಗವನ್ನು ಹೊಂದಿಕೊಂಡು ಜನತೆಗೆ ಆರೋಗ್ಯ ಸೇವೆಯನ್ನ ನೀಡಲು ಸಜ್ಜಾಗಿದೆ. ಇದೀಗ ಆಸ್ಪತ್ರೆಯಲ್ಲಿ ಸುಸಜ್ಜಿತ ಡಯಾಗ್ನೋಸ್ಟಿಕ್ ಅಂಡ್ ಇಂಟರ್ವೆನ್ಷನಲ್ ರೇಡಿಯಾಲಜಿ ವಿಭಾಗವು ಆರಂಭಗೊಂಡಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮವು ಗಣ್ಯರ ಮೂಲಕ ಯಶಸ್ವಿಯಾಗಿ ನೆರವೇರಿತು. ನೂತನ ವಿಭಾಗವನ್ನ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ವಿಕಾಸ್ ಕುಮಾರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ರಾಮಚಂದ್ರ ಬಾಯಾರಿ ಅವರು ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನ ಮಂಗಳೂರು ನಗರದ ಪೊಲೀಸ್ ಆಯುಕ್ತರಾದ ವಿಕಾಸ್ ಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಕಳೆದ 33 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಈ ಆಸ್ಪತ್ರೆ ತೊಡಗಿಕೊಂಡಿರುವುದು ಪ್ರಶಂಸನೀಯ. ಡಾಕ್ಟರ್ ಜೀವನ್ ಸೊರ್ಕೆ ನೇತೃತ್ವದ ತಂಡ ಸಮಾಜಕ್ಕೆ ಉತ್ತಮ ಸೇವೆಯನ್ನ ನೀಡುತ್ತಿದ್ದಾರೆ ಎಂದು ಹೇಳಿದರು. Dr. Sorke, Dr. Jivraj Sorke and Dr. Chandrasekhar Sorke has been taking it forward. I won't say something new regarding the current year. This has been an extraordinary year on the front of health. ಅನಂತರ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎ ರಾಮಚಂದ್ರ ಬಾಯಾರಿ ಅವರು ಮಾತನಾಡಿ, ಎಸ್ಸಿಎಸ್ ಆಸ್ಪತ್ರೆಯವರು ಡಯಾಗ್ನೋಸ್ಟಿಕ್ ಸೌಲಭ್ಯವನ್ನ ಮಂಗಳೂರಿನ ಜನತೆಗೆ ನೀಡುತ್ತಿದ್ದಾರೆ. ಇದರ ಸದುಪಯೋಗವನ್ನ ಮಂಗಳೂರಿನ ಜನತೆ ಪಡೆದುಕೊಳ್ಳಬೇಕು. ಬಂದ ಕಾಯಿಲೆಗೆ ಸೂಕ್ತ ಔಷಧವನ್ನ ಪಡೆದು ಗುಣಮುಖರಾಗಿ ಎಂದು ಹಾರೈಸಿದ್ರು. ಸಂಪೂರ್ಣ ಸಹಕಾರವನ್ನು ನೀಡಿ ರೋಗಿಗಳನ್ನ ಚಿಕಿತ್ಸೆ ನೀಡಿ ಗುಣಮುಖರಾಗಿ ಹಿಂದಕ್ಕೆ ಹೋಗುವಂತಹ ಒಂದು ಕೆಲಸ ಮಾಡಿರುವಂತಹ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಜೀವನ್ ಕುಮಾರ್ ಸೊರ್ಕೆ ಹಾಗೂ ಎಲ್ಲ ವೈದ್ಯ ಮಿತ್ರರನ್ನ, ಶುಶ್ರೂಷಕಿಯರನ್ನ ಮತ್ತೆ ಸಂಬಂಧಪಟ್ಟಂತಹ ಎಲ್ಲ ನೌಕರರನ್ನ ನಾನು ಜಿಲ್ಲಾಡಳಿತ ಪರವಾಗಿ, ಆರೋಗ್ಯ ಇಲಾಖೆ ಪರವಾಗಿ ಅಭಿನಂದನೆಯನ್ನು. ಇದೇ ವೇಳೆ ಎಸ್ಸಿಎಸ್ ಆಸ್ಪತ್ರೆಯಲ್ಲಿ ಕಳೆದ 17 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಮ್ಯಾನೇಜರ್ ಪದ್ಮನಾಭ ಅವರನ್ನ ಆಸ್ಪತ್ರೆಯ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ವೇಳೆ ಎಸ್ಸಿಎಸ್ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಅದರಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಎಸ್ಸಿಎಸ್ ಆಸ್ಪತ್ರೆಯ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಜೀವರಾಜ್ ಸೊರಕೆ ಮತ್ತು ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಆಸ್ಪತ್ರೆಯಲ್ಲಿ ಆರಂಭಗೊಂಡ ನೂತನ ವಿಭಾಗವು 24 ಗಂಟೆಗಳ ಎಂಡಿ ಸಿಟಿ ಸ್ಕ್ಯಾನ್, ಎಕ್ಸ್ರೇ ಅಂಡ್ ರೇಡಿಯೋಗ್ರಫಿ, ಅಲ್ಟ್ರಾಸೌಂಡ್ ಅಂಡ್ ಕಲರ್ ಡಾಪ್ಲರ್ ಸರ್ವಿಸಸ್, ಶಿಯರ್ ವೇವ್ ಇಲಾಸ್ಟೋಗ್ರಫಿ ಅಂಡ್ ಫೈಬ್ರೋಸ್ಕ್ಯಾನ್, ಇಂಟರ್ವೆನ್ಷನಲ್ ರೇಡಿಯಾಲಜಿ ಕನ್ಸಲ್ಟೇಷನ್ ಸೇವೆಗಳನ್ನು ಒದಗಿಸಲಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.